Hey guys, welcome back to a new vlog. So in the vlog Dada Panda and ನಿಮಗೆ ಗಿಫ್ಟ್ ಕೊಡ್ತಿ ಅವೇನು ಅಸೆಂಬ್ಲಿಂಗ್ ಮಾಡ್ಕೊ ಬಂದೆ. ಸೊ ಒಂದು ತೂತರ ದಿಸ್ ಒನ್. ಸೊ ಇನ್ನೇನು ಒಂದೇನೇ ನಮ್ಮ ಅಸೆಂಬಲ್ ಮಾಡ್ಬೇಕಪ್ಪ ಅಂದೆ. ಸೊ ಲೆಸ್ಟ್ ಅದ ವೀಡಿಯೋ ತೋರಿಸು ಒಂದಿಟ್ಟು ತಿರ್ತಿದ್ದಿಕ್ಕ. ಓಕೆ, ನನ್ನ ಮನೆ ಓಪನ್ ಮಾಡ್ಬೇಕ. ತಂದು ತಮ್ಮನೇಲಿ ಓಕೆ. ಇಂಚ ಕರ್ಕೊಂಡು ಪಾರ್ಟ್ಸ್ ಓಪನ್ ಮಾಡ್ಬೇಕ. ಆ ಮೈಕ್ ಅಂದು ಜೆಲ್ ಇರ್ಬೇಕು, ಮೈಕ್ ಯೂಸ್ ಮಾಡ್ಬೇಕ. ಸೊ ಒಂದು ಪಾರ್ಟ್ಸ್ ಪೂರ ಒಂದೆಟ್ಟು ರಟ್ಟೆಡ್. ಸೊ ಆ್ಯಂಡ್ ಒಂದು ಮೋಟರ್ ಪೂರ ಒಂದೆಟ್ಟು ಮೋಟರ್ ಬೊಕ್ಕ ಚಕ್ರಪ್ಪ ಒಂದು ಆ್ಯಕ್ಚುಲಿ ಜೋಕಲ್ನ 6+ ಇಯರ್ಸ್ ಜೋಕಲ್ನ ಟಾಯ್ ನಮ್ಮ ಯೂಸ್ ಮಾಡ್ಕೊಂಡು ನಾಲೆಡ್ಜ್. ಸೊ ಒಂದೆಟ್ಟು ಗೈಡೆನ್ಸ್ ಉಂಟು ಏನು ചെയ്തുಕೊಂಡು ಸ್ಟೆಪ್ ಬೈ ಸ್ಟೆಪ್. ಸೊ ತೂದು ಮಾಡ್ಬೇಕು, ಒಂದು ಸ್ಪೀಡ್ ಮೋಷನ್ ತಾವೆ. ಸೊ ನಮ್ಮ ಒಂದಕ್ಕೆ ಮೋಟರ್ಗೆ ಕನೆಕ್ಟ್ ಮಾಡ್ತಾರೆ. like this. Okay, inch and avayne 8 motor and
ಮೋಟರ್ ಆಯ್ಬಕ್ಕ ಫ್ಯಾನ್. ಸೊ ನಾವು ಫ್ಯಾನ್ ಇನ್ಸ್ಟಾಲೇಷನ್ ಮಾಡ್ಬೋದಾ? ಚಕ್ರ ಇನ್ಸ್ಟಾಲ್. ಸೊ ಗೈಸ್ ಇತದಾದ ಪಂಡ ಒಂದು ಸ್ಟಿಕ್ಕರ್ಗೆ ಗಮ್ಲು ಉಂಟು ಗೈಸ್. ನಮ್ಮ ಇತ್ತನೆ ಸ್ಟಿಕ್ ಮಾಡ್ಕ. Go man. ತಾನೇ ತಿರ್ಕೊಂಚಿ. So guys, ಒಂದು ಫ್ಲೈಟನ್ನು 1 ಸೆಕೆಂಡ್. ಸೊ ನನ್ನ ಮೆಗ್ಗೆ ಬಕಾಯಿನ ಫ್ರೆಂಡ್ ಬರ್ಡೇ ಗಿಫ್ಟ್ ಕೊಡ್ತೀನಿ. ಸೊ ಯಾವ ಒಂದಿನ ದಿನ ಒಂದಿನ ಗಿಫ್ಟ್ ಅನ್ಬಾಕ್ಸಿಂಗ್ ಮಲ್ಪಟ್ಟು ಬಂದಿಲ್ಲ ತುಕ. ಸೊ ಅದೇ ಆಫ್ ಓಕೆ ಆಫ್ ಅನ್ನ ಮೂಲ ಆಪ್ಷನ್ 1 ಸೆಕೆಂಡ್ ಮೂತಲೆ ಇಂಚೆ ಪ್ರೆಸ್ ಮಾಡ್ತಾ ಅಂಡ್ ಒಬ್ಬ ಸ್ಪೀಡ್ ತುಲೋ ಒಬ್ಬ ಸಖತ್ತುಂಟು ಸೌಂಡ್ ಹಾರ್ಡ್. Thank you so much for watching this vlog. Next vlog, take care. Bye bye. See you.